ತಾಲೂಕಿನಾದ್ಯಂತ ಬೀದಿ ನಾಯಿ ಹಾಗೂ ಹುಚ್ಚು ನಾಯಿಗಳ ಉಪಟಳ ಮಿತಿ ಮೀರುತ್ತಿದೆ. ಭಟ್ಕಳ ತಾಲೂಕಿನ ಮುಟ್ಟಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಡ ಅಮಾಯಕರ ಮೇಲೆ ಹುಚ್ಚು ನಾಯಿ ದಾಳಿ ಮಾಡಿದೆ. ಹುಚ್ಚು ನಾಯಿ ಕಡಿತದ ಚುಚ್ಚುಮದ್ದಿಗಾಗಿ ಸಾರ್ವಜನಿಕರು ಪರದಾಡಿದ ಘಟನೆ ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಭಟ್ಕಳ ತಾಲೂಕಿನ ಮುಟ್ಟಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3 ಮಹಿಳೆಯರು ಸೇರಿದಂತೆ 4 ಹುಚ್ಚು ನಾಯಿ ಕಡಿದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಹುಚ್ಚು ನಾಯಿ ಕಡಿತಕ್ಕೆ ಬೇಕಾದ ಚುಚ್ಚುಮದ್ದುಗಳು ಲಭ್ಯವಿಲ್ಲದ ಕಾರಣ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದವರು ರಾಬಿಸ್ ಹರಡುವ ಭೀತಿಯಲ್ಲಿದ್ದಾರೆ. ಇನ್ನು ಖಾಸಗಿ ಔಷಧಿ ಅಂಗಡಿಯಿಂದ ಚುಚ್ಚುಮದ್ದನ್ನ ದುಬಾರಿ ಬೆಲೆಯಲ್ಲಿ ಖರೀದಿಸಿ ತಂದು ವೈದ್ಯರು ಚಿಕಿತ್ಸೆಯನ್ನ ನೀಡಿದ್ದಾರೆ. ಆಸ್ಪತ್ರೆಯಲ್ಲಿ ಹುಚ್ಚು ನಾಯಿ ಕಡಿತದ ಔಷಧಿ ಲಭ್ಯವಿಲ್ಲದನ್ನ ಪ್ರಶ್ನಿಸಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದ ಲಕ್ಷ್ಮಣ ವೆಂಕಪ್ಪ ನಾಯ್ಕ ಅವರು ಮಾತನಾಡಿ, ಭಟ್ಕಳ ತಾಲೂಕಿನಾದ್ಯಂತ ಬೀದಿ ನಾಯಿ ಹಾಗೂ ಹುಚ್ಚು ನಾಯಿಗಳ ಸಂಖ್ಯೆ ತುಂಬಾ ಹೆಚ್ಚಾಗಿದ್ದು, ಈ ಬಗ್ಗೆ ಯಾವುದೇ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ರು. ಭಟ್ಕಳ ತಾಲೂಕು ಪೂರ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದ್ದನ್ನ ಅಧಿಕಾರಿಗಳಿಗೆ ನಾವು ಹೇಳಿದರೆ ಕ್ಷಮೆ ತಗೊಳ್ಳೋದಿಲ್ಲ. ಸಡನ್ಲಾಗಿ ನಾನು ಕೆಲಸ ಹೋಗೋ ಟೈಮಿಗೆ ನಾಯಿ ಬಂದಂಗೆ ಅಟ್ಯಾಕ್ ಮಾಡಿದೆ. ಅದು ತಪ್ಪಿಸ್ಲಿಕ್ಕೆ ಆಗಲ್ಲ. ಕಚ್ಚಿದ ತಕ್ಷಣ ಅದು ಹೆಂಗ ತಪ್ಪಿಸ್ಕೊಂಡು ನಾನು ಹುಚ್ಚು ನಾಯಿ ಆಗಿರುತ್ತದೆ. ಕಡೆಗೆ ಕೂಡ ನಾನು ಆಸ್ಪತ್ರೆಗೆ ಹೋಗಿದೆ. ಅಲ್ಲಿ ನಮಗೆ ಮೆಡಿಸಿನ್ ಸಿಗ್ತಿಲ್ಲ. ಅವರು ಪುನಃ ಡಾಕ್ಟರ್ ಬರ್ಕೊಟ್ಟು ಸತೀಶ್ ಡಾಕ್ಟರ್ ಅಂತ ಬರ್ಕೊಟ್ಟಿದ್ದಾರೆ. ಮೆಡಿಕಲ್ ಅಂಗಡಿಗೆ ಹೋಗ್ತಾರೆ ಅಂತಂದೆ. ಅದಕ್ಕೆ ಒಂದು 40 kgಗೆ ಒಂದು ಟ್ಯಾಬ್ಲೆಟ್ 1 ದಿವಸ ಮಾಡೋಕೆ ಕೇಳಿದ್ದಾರೆ. 60 kgಗೆ 2 ದಿವಸ ಮಾಡೋಕೆ ಕೇಳಿದ್ರು. ಕೂಡಲೇ ಮೆಡಿಕಲ್ 2 ದಿವಸ ತಗೊಂಡ್ರು. 1 ದಿವಸನಿಗೆ 1000. ಪುರಸಭೆಯಲ್ಲಿ ಪಂಚಾಯತಿಯಲ್ಲಿ ಅಧಿಕಾರಿ ಯಾರು ಕೇಳುವುದಿಲ್ಲ. ಆರೋಗ್ಯ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನಿಮಗೆ ಸಪೋರ್ಟ್ ತಗೊಳ್ಳೋದಿಲ್ಲ. ಈಗ ಸಣ್ಣ ಪುಟ್ಟ ಮಕ್ಕಳು ಶಾಲೆ ಹೋಗ್ತಾರೆ. ಅವ್ರಿಗೆ ಈಗ ಆಗದರೆ ತೊಂದರೆ ಆಗ್ತದೆ. ಪಾಪ ಬಡವರುಗಳ ಭಾಳ ಕಷ್ಟ ಆಗ್ತದೆ ನಾಯಿ ಕಚ್ಚಿದ್ರೆ. ಈ 1 ದಿವಸನಿಗೆ ಭಟ್ಕಳ ತಾಲೂಕಿನ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದ ತಾಲೂಕು ಆಸ್ಪತ್ರೆ ಹುಚ್ಚು ನಾಯಿ ಲಸಿಕೆಯಂತ ಔಷಧಿಯನ್ನ ಒದಗಿಸುವಲ್ಲಿ ವಿಫಲವಾಗಿರುವುದು ತುಂಬಾ ಖೇದಕರ. ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್ 7 ಭಟ್ಕಳ.